शीतल सर निಮಗೆ ಮಕ್ಕಳಿಗೆ ಒಳ್ಳೆ ಐತಿ ನುಡಿ ಆರೋಗ್ಯತೆಗೆ ವಂದನೆಗಳು. पटल्यान भुरगीं मोबायला ऑन करून पळयतात की तिके आमच्या संदेन तिके जागृत करा आणि मोबायला ऑफ करा. आणि आता ह्या पावटी आमच्या वरेड्याचो एक मानेस्त ऑल्विन सोस पाणीर हाका मंगळूर दक्षिण वरेड्यांत आपलो अध्यक्ष हुद्दो मेळ्ळा. आणि ह्या वेळार आमी ताका एक मान गौरव उल्हास पाठोवचे एक वाजबी देखून ऑल्विनाम देखून दया करून तुवें ही मुखली बसका स्वीकार करचे म्हणून हांव तुजे लागीं उपकार मागता. देव सकाळ तुमकां मोगाच्यानो आज सन्मान करच्या श्री ऑल्विन डिसोजा पानीर हाची वळख करून दिवंक हांव संतोश पावता. मानेस ऑल्विन जेरोम डिसोजा हाचे जल्म 1967 फेब्रुवारींत जालें. हांचे शिकाप सायंट जोसेफ हायस्कूल जेप्पू आनी सायंट आलोसियस कॉलेज खोड्यालांत जालें. आपल्या ल्हान प्रायतावन नाना तरांचे उद्यम करून आतां एक यशस्वी उद्यम जावन आसा. उपरांत जिल्हा कोळी साकणे सहकारी संघाचो 2 अवधेचो निर्देशक जावन कोटेकर ग्रामपंचायतीचो 2 अवधेचो सदस्य, कोटेकर गामा काँग्रेस पक्षांत 20 वर्सां, उल्हाल ब्लॉक काँग्रेस अल्पसंख्याक समितींत 2 अवधेचो अध्यक्ष, कर्नाटक अभिवृद्धी योजना समितीचो सदस्य, पानीर मर्सिनमयची फिरगज 2 अवधेचो गुरकार आनी उपाध्यक्ष जावन 2008 वर्सांत पानीर पिरगजेचो नेमक सांदो, रब्बर आनी कृषी समितीचो संयोजक, मंगळूरू दक्षिण वरडेचो गौलीक परिशदेचो 2 अवधेचो सांदो, मंगळूर देशजीचो गौलीक परिशदेचो सांदो, पेरमनूर कॅथोलिक कोऑपरेटिव्ह सोसायटीचो निर्देशक, मंगळूरू साउथ ब्लड डोनर्स समितीचो स्थापक सांदो, आमचो समुदाय समितीचो स्थापक अध्यक्ष, कॅथोलिक सभा पानीर घटकाचो अध्यक्ष, कॅथोलिक सभा मंगळूर दक्षिण वरडाचो अध्यक्ष जावन प्रस्तुत केंद्रीय कॅथोलिक सभा मंगळूर असो अध्यक्ष जावन विंचून आयला. कोविड मूल्य मारेकार पिड्या वेळार दानितावन कुमोकण घेवन खना वरवीं दिवन पिडेस्तांक आस्पत्रेन दाखल करून ताणें गुण जावन घरा वचा पर्यंत तांणी जतन घेतल्या, सेवा दिल्या. तुमच्या उदारमानाक मनाक आमी आभारी जावन आसा. देव बरें करूं. भुरगीं जोरान ताळयो सावाज दिया. ಇವತ್ತು ತುಂಬ ಸಂತೋಷ ಆಗ್ತದೆ. ಮೊದಲನೇದು ಹೇಳಿದರೆ, ನಾನು ಬೆಳೆದದ್ದು ಹುಟ್ಟಿದ್ದು ಮಂಗಳೂರಲ್ಲಿ ಆದರೂ ಬೆಳೆದದ್ದು ನಮ್ಮ ಪನೀರಲ್ಲಿ. ನನ್ನ ಮೇಲೆ ಪ್ರೀತಿ ಇಟ್ಟು ನನಗೆ ಒಂದು ಸನ್ಮಾನ ಮಾಡಿದ್ದಾರೆ. ಇದು ಸನ್ಮಾನ ಇನ್ನೂ ನನಗೆ ಮುಂದೆ ಕೆಲಸ ಮಾಡಲಿಕ್ಕೆ ಒಂದು ದಿಕ್ಸೂಚಿ. ನನಗೆ ಇದೊಂದು ದಿಕ್ಸೂಚಿ ಆಗಿದೆ. ಅದು ಒಂದು. ಎರಡನೇದು ಎಂದು ಹೇಳಿದರೆ, ಇವತ್ತು ನಾನು ಕಥೋಲಿಕ ಸಭಾ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಹಾಗೂ ಧರ್ಮ ಗುರುಗಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕೆಂದು ಹೇಳಿದರೆ, ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದು ಗಾದೆ ಉಂಟು. ಇವತ್ತು ನಮ್ಮ ಮಕ್ಕಳನ್ನು ಒಂದು ಸರಿ ದಾರಿಗೆ ತಂದರೆ ಮಾತ್ರ ನಮ್ಮ ಈಗ ಎಸ್ ಅವರು ಹೇಳಿದಾಗೆ ನಮ್ಮ ದೇಶದ ಒಂದು ಒಳ್ಳೆಯ ಪ್ರಜೆಯಾಗಿ ಬಾಳ್ಬಹುದು. ಇದಕ್ಕೆ ನಾನು ಈ ಒಂದು ಕಾರ್ಯಕ್ರಮ ನಮ್ಮ ಸೆಂಟ್ರಲ್ ಕಥೋಲಿಕ ಸಭಾ ಕೇಂದ್ರದ ಒಂದು ವಿಷನ್ ಇದು. ಆದ್ದರಿಂದ ನಮಗಿಂತ ಮೊದಲೇ ಇವರು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಒಂದು ಕೈ ಚಪ್ಪಾಳೆ. ನಾವು ಸಣ್ಣದಿರುವಾಗ ಡ್ರಗ್ಸ್ ಎಂದಿರಲಿಲ್ಲ. ಖಾಲಿ ಮಾದಕ್ಕೆ ಅಂತ ಹೇಳಿದರೆ ಸರಾಯಿ ಕುಡಿಯುವುದು, ಅದಕ್ಕೆ ಒಂದು ಅವೇರ್ನೆಸ್, ಅದಕ್ಕೆ ಒಂದು ಸೆಂಟರ್ ಇತ್ತು. ಈಗ ಜನರೇಷನ್ ಚೇಂಜ್ ಆಗಿದೆ. ಮಕ್ಕಳು ಕಾಲೇಜಲ್ಲಿ ಡ್ರಗ್ಸ್ ತೆಗೆದುಕೊಳ್ತಿದ್ರು ಅಂತೇಳಿ ನಾವು ಕೇಳ್ತಿದ್ದೆವು. ಆದರೆ ಇವತ್ತು ಅಂಥ ಪರಿಸ್ಥಿತಿ ಹೋಗಿದೆ. ನಾನು ಮೊನ್ನೆ ಒಬ್ಬ ಫಾದರ್ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ,
8ನೇ 9ನೇ ಕ್ಲಾಸಿನ ಮಕ್ಕಳೇ ಈಗ ಡ್ರಗ್ಸ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ತುಂಬಾ ಬೇಸರದ ಸಂಗತಿ. ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪುತ್ತಾರೆ. ಒಂದು ಉದಾಹರಣೆ ಹೇಳುವುದಾದ್ರೆ, ಒಂದು 2-3 ವರ್ಷದ ಮೊದಲು ಮುಡಿಪುವಲ್ಲಿ ಒಂದು ಮರ್ಡರ್ ಆಯಿತು. ಮರ್ಡರ್ ಸ್ವಂತವನ ತಮ್ಮನೇ ಅಣ್ಣನೇ ಮಾಡಿದ್ರು. ಕಾರಣ ಡ್ರಗ್ಸ್. ಆದುದರಿಂದ ಇವತ್ತು ನನಗೆ ಎಸ್ ಅವ್ರ ಹೇಳಿಕೆ ಏನಿರುವುದು ಎಂದು ಹೇಳಿದರೆ, ನಿಮ್ಮ ಎಲ್ಲರ ತಂದೆ ತಾಯಿಯವರ ಪರವಾಗಿ, ನಮ್ಮ ಕತ್ತೂಲಿ ಸಭೆಯ ಪರವಾಗಿ ನಾನು ಎಸ್ ಅವ್ರದ್ದು ಹೇಳುದು, ಕಾನೂನು ಅವರಲ್ಲಿ ಇರುವುದು. ನಮ್ಮಲ್ಲಿ ಇಲ್ಲಿ ಇದು ನಮ್ಮದು ಉಳ್ಳಾಳ ವಿಧಾನಸಭಾ ಕ್ಷೇತ್ರ, ಉಳ್ಳಾಳ ತಾಲೂಕು ಮೆಡಿಕಲ್ ಕಾಲೇಜ್ಗಳ ಹಬ್ಬು. ಇಲ್ಲಿ ಡ್ರಗ್ಸ್ಗಳು ನಿರಂತರವಾಗಿ ಮಾರ್ತಾ ಇದ್ದಾರೆ. ಅದು ಹೋಗಿ ನಾನು ಅಥವಾ ನೀವು ಹೋಗಿ ಅದು ನಿಲ್ಲಿಸಲಿಕ್ಕೆ ಅಸಾಧ್ಯ. ಅವರು ಮನಸ್ಸು ಮಾಡಿದರೆ ನಮ್ಮ ದೇಶವನ್ನು ಕಟ್ಟಬಹುದು ಖಂಡಿತ. ನಾನು ಎಲ್ಲ ಕಾರ್ಯಕ್ರಮ ಬಿಟ್ಟು ಇವತ್ತು ಇಲ್ಲಿ ಬಂದದ ಉದ್ದೇಶ ಇಷ್ಟೇ ಅಂತ ಹೇಳಿದರೆ, ನನಗೆ ಸನ್ಮಾನ ಮಾಡ್ತಾರೆ ಅಂದಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಆದರೆ ನನಗೆ ಅವ್ರ ಹತ್ರ ಮಾತಾಡ್ಲಿಕ್ಕಿತ್ತು. ನಮ್ಮ ಮಕ್ಕಳಿಗೆ ಸುರಕ್ಷತೆ ಬೇಕೆಂದು ಹೇಳಿದರೆ ಡ್ರಗ್ಸ್ ನಿಲ್ಲೇಬೇಕು. ಈ ಹೊಸ ಕಮಿಷನರು ಹೇಳಿದ್ದಾರೆ, ಡ್ರಗ್ಸ್ ಮುಕ್ತ ಮಾಡ್ತೇನೆ, ಎಲ್ಲಿ ಡ್ರಗ್ಸ್ ಇದ್ರು ವಿಷಯ ಹೇಳಿ. 1-2 ವರ್ಷದ ಮೊದಲು ದೇರ್ಲಗಟ್ಟೆಯಲ್ಲಿ ಡ್ರಗ್ಸ್ ಹಿಡಿಯುವಾಗ ನಾವು ಹಿಡಿದು ಪೊಲೀಸರಿಗೆ ಕೊಡುವಾಗ ಅವರ ಕಾನೂನು ವ್ಯಾಪ್ತಿಯಲ್ಲಿ ಅವರ ಮೇಲೆ ಕೇಸ್ ಬುಕ್ ಮಾಡಲಿಕ್ಕೆ ಆಗುದಿಲ್ಲ ಹೇಳಿ. ಹಾಗೆ ಆಗಬಾರ್ದು. ಯಾರೇ ತಪ್ಪು ಮಾಡಿದ್ರು ಅವರನ್ನು ಸಣ್ಣ ಮಕ್ಕಳಾದರೆ ಕರೆದು ಅವರ ತಂದೆ ತಾಯಿಯವರಿಗೆ ಬುದ್ಧಿ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಸೆಂಟರ್ಗೆ ಕಳಿಸಿ ಅವರನ್ನು ಹರಿದಾರಿಗೆ ತಂದರೆ ಮಾತ್ರ ನಮ್ಮ ಸಮಾಜ ಉಳಿತದೆ. ಇಲ್ಲದ್ರೆ ಇನ್ನು ನಮ್ಮ ಮುಂದಿನ ಪೀಳಿಗೆ ನಮಗೆ ಕೈಗೆ ಸಿಗುವುದೇ ಇಲ್ಲ. ಎಲ್ಲ ತಂದೆ ತಾಯಿಯವರು ಜಾಗೃತಿ ಮಾಡಬೇಕು. ನಿಮ್ಮ ಮಕ್ಕಳು ಸಣ್ಣ ತಪ್ಪು ಮಾಡಿದ್ರದ್ದು ತಪ್ಪೇ. ಇವತ್ತು ನೀವು ನೆನೆಸಬಹುದು, ನನ್ನ ಮಗು ತುಂಬ ಮನೆಯಲ್ಲಿ ನಡೀತಾ ಉಂಟು, ಅವರ ಮಕ್ಕಳು ಡ್ರಗ್ಸ್ ತೆಗೆದುಕೊಳ್ತಾರೆ, ಇವರು ಯಾರಿಗೆ ಹೇಳುವುದಿಲ್ಲ, ಗುಟ್ಟಲ್ಲಿಡ್ತಾರೆ. ಆದರೆ ಅವ ಡ್ರಗ್ಗಿಗೆ ಎಡಿಟ್ ಆದ ನಂತರ ಅವರು ತಲೆಬಿಸಿ ಮಾಡ್ತಾರೆ. ಅವನು ಮನೆಗೆ ಹೋಗುವುದಿಲ್ಲ, ಫ್ರೆಂಡ್ಸ್ಗಳು ಒಟ್ಟಿಗೆ ಹೋಗ್ತಾನೆ. ಆದರೂ ಪ್ರತಿಯೊಬ್ಬರು ತಂದೆ ತಾಯಿಗಳು ಅವರ ಮಕ್ಕಳು ಶಾಲೆಯಿಂದ ಎಷ್ಟು ಗಂಟೆಗೆ ಬಿಡ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಲ್ಲಿ ಹೋಗ್ತಾನೆ, ಅದು ತಂದೆ ತಾಯಿಯವರ ಜವಾಬ್ದಾರಿ. ಮತ್ತು ಮಕ್ಕಳೇ, ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡ್ರಗ್ಸ್ ತೆಗೆದುಕೊಂಡ್ರೆ ನೀವು ನಿಮ್ಮ ಪ್ರಿನ್ಸಿಪಲ್ ಹತ್ರನ, ಹೆಡ್ ಮಾಸ್ಟರ್ ಹತ್ರವ, ಫಾದರ್ ಹತ್ರ ಬಂದು ಹೇಳಿ. ಅವರು ನಿಮ್ಮ ಹೆಸರು ಹೇಳಲಿಕ್ಕಿಲ್ಲ. ಅವರು ಅದರದ್ದು ಏನು ಜಾಗೃತಿಕ ಕ್ರಮವನ್ನು ತೆಗೆದುಕೊಳ್ಬೇಕು ಖಂಡಿತ ಅವರು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ನೀವು ನಿಮ್ಮ ಸ್ನೇಹಿತರನ್ನು ಬದುಕಿಸಿದ್ರೆ ಮಾತ್ರ ನೀವು ಬದುಕ್ತೀರಿ. ನಿಮ್ಮ ಸ್ನೇಹಿತರು ಒಳ್ಳೆಯದಾದ್ರೆ ಮಾತ್ರ ನೀವು ಒಳ್ಳೆಯದಾಗ್ತೀರಿ. ಆದುದರಿಂದ ಸರ್, ನಿಮ್ಮಲ್ಲಿ ನಂದೊಂದು ವಿನಮ್ರ ವಿನಂತಿ, ನಮ್ಮ ಈ ಎಲ್ಲ ಅಂಗಡಿಗಳಲ್ಲಿ ನೀವು ಮಂಗಳೂರಿಗೆ ಹೋದ್ರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು, ನಾನು ರುಸರಿಯೋ ಶಾಲೆಯಲ್ಲಿ ಒಬ್ಬ ಹುಡುಗ ಒಂದು 5 ವರ್ಷದ ಮೊದಲು ಡ್ರಗ್ಸ್ ಅಲ್ಲಿ ಸಿಕ್ಕಿಬಿದ್ದ. ಅವನಿಗೆ ನಾನು ಮನೆಯಲ್ಲಿ ಕರೆದು ಸರಿಯಾಗಿ ಹೊಡೆದೆ. ವಿಷಯ ಅಂತ ಹೇಳಿ ನಮ್ಮ ಸಂಬಂಧದ ಹುಡುಗ. ಈಗ ಅವನು ನನಗೆ ಎಲ್ಲಿ ಹೋದ್ರು ಸಹ ನಮಸ್ಕಾರ ಇದ್ದೇನೆ. ಅವತ್ತು ನೀವು ಹೊಡೆದರಿಂದ ಇವತ್ತು ನಾನು ಗಲ್ಫಲ್ಲಿ ಹೋಗಿ ದುಡಿತೇನೆ. ಅಲ್ಲಿ ಡ್ರಗ್ಸ್ ಅಂತ ಹೇಳಿದ್ರೆ ಈ ಫೆವಿಕ್ವಿಕ್ ಅನ್ನೋ ಪ್ಲಾಸ್ಟಿಕ್ ಅಲ್ಲಿ ಹಾಕುದು, ಟಾಯ್ಲೆಟ್ ಅಲ್ಲಿ ಇಡುದು, ಹೋಗುದು, ಮೂಸುದು, ಬರುವುದು. ಆದ್ದರಿಂದ ತಾವು ಈ ಮಕ್ಕಳ ಮೇಲೆ ಪ್ರೀತಿ ಇಟ್ಟು, ನಮ್ಮ ದೇರ್ಲಗಟ್ಟೆಯಲ್ಲಿ ಹಲವಾರು ಕಡೆ ಗಾಂಜಾ ಉಳಿದ ಹಲವಾರು ಡ್ರಗ್ಸ್ ಉಂಟು. ಅದನ್ನು ನೀವು ಹತೋಟಿಗೆ ತಂದರೆ ನಮ್ಮ ಮಕ್ಕಳ ಜೀವನ ಒಳ್ಳೆಯದಾಗ್ತದೆ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ಧನ್ಯವಾದ.